ತುರುವೇಕೆರೆಯಲ್ಲಿ 2ನೇ ತಾರೀಕಿನಂದು ನಡೆದ ಆದಿಜಾಂಬವ ಸಮ್ಮೇಳನವನ್ನು ತಾಲೂಕು ಆದಿಜಾಂಬವ ಸಮಾಜದ ಅಧ್ಯಕ್ಷರಾದ ವಿ.ಟಿ. ವೆಂಕಟರಾಮಯ್ಯ ಅವರ ನೇತೃತ್ವದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಮಾದಿಗ ಸಮಾಜವನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿ ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗದ ವರದಿಯನ್ನ ಯಥಾವತ್ತಾಗಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ನಡೆದ ಸಮ್ಮೇಳನದಲ್ಲಿ ಹಗಲು ರಾತ್ರಿ ಎನ್ನದೇ ದುಡಿದು ಸಮಾಜವನ್ನ ಒಗ್ಗೂಡಿಸಿ ಈ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಸಾಲಾ ಜಯರಾಮ್ ಅವರು ತಮ್ಮ ಫಾರಂ ಹೌಸ್ನಲ್ಲಿ ಮಾದಿಗ ಸಮಾಜದ ಮುಖಂಡರಿಗೆ ಶಾಲು ಮತ್ತು ಹಾರವನ್ನು ಹಾಕಿ ಸತ್ಕರಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಮಸಾಲಾ ಜಯರಾಮ್ ರವರು, ನಾನು ಕೂಡ ನಿಮ್ಮ ಸಮಾಜದ ಯಾವುದೇ ಹೋರಾಟದಲ್ಲಿ ಸದಾ ನಿಮ್ಮೊಂದಿಗೆ ಭಾಗಿಯಾಗಿ ಇರುತ್ತೇನೆ. ಈಗ ನಡೆಯುತ್ತಿರುವ ಒಳ ಮೀಸಲಾತಿ ಹೋರಾಟವನ್ನು ಬರುವ ಚುನಾವಣೆಯ ಒಳಗೆ ಅದನ್ನು ಜಾರಿಗೆ ತರಲಾಗುತ್ತದೆ. ಇದರ ಬಗ್ಗೆ ನಮ್ಮ ಕೇಂದ್ರ ಹಾಗೂ ಆಯೋಗದ ಅಧ್ಯಕ್ಷರು ಕೂಡ ನನ್ನೊಂದಿಗೆ ಚರ್ಚಿಸಿ ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ಚುನಾವಣೆಯ ಸಮಯದಲ್ಲಿ ನಮಗೆ ನೀವು ಕೈ ಜೋಡಿಸಿ ಎಂದರು. ಇನ್ನು ಈ ಸಂದರ್ಭದಲ್ಲಿ ವಿ.ಟಿ. ವೆಂಕಟರಾಮಯ್ಯ, ಗೌರವಾಧ್ಯಕ್ಷರಾದ ನೋವಿನಕೆರೆ ರಾಮಕೃಷ್ಣಯ್ಯ, ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಸದಸ್ಯರಾದ ಟಿ.ಕೆ. ಚಿದಾನಂದ, ಮುಲ್ಲೂರು ತಿಮ್ಮೇಶ್, ಯುಗಚಿ ಕಟ್ಟೆಕುಮಾರ್, ಕೊಂಡಚ್ಚಿ ಜವರಪ್ಪ, ಕೆ.ಟಿ. ಗೋವಿಂದರಾಜು, ಯೋಗೀಶ್, ಬಿಪುರ ತಮ್ಮಯ್ಯ, ಮುತ್ತುಗದಹಳ್ಳಿ ಶಿವಣ್ಣ, ಶಿಕ್ಷಕರಾದ ಬೋರಪ್ಪ, ಇನ್ನು ಅನೇಕ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಒಳಗಡೆ ಅವಧಿ ಒಳಗಡೆ ಅದನ್ನ ಸಮಾಜದ ಬಂಧುಗಳಿಗೆ ನಾವು ಕೊಡ್ತೀವಿ, ನಮ್ಮ ಚುನಾವಣೆಗಳು ತರ್ತೀವಿ ಅಂತ ಹೇಳಿ ಆಶ್ವಾಸ ಕೊಟ್ಟರೆ ಅದು ಯಶಸ್ವಿ ಆಗುತ್ತೆ. ನಾವು ಸಹಿತ ಸಮಾಜ ಬೆನ್ನೆ ನಿಂತು ಏನಿರ್ತಕ್ಕಂಥ ಮೀಸಲಾತಿ ಒಳ ಮೀಸಲಾತಿ ಬಗ್ಗೆ ಹೋರಾಟ ಮಾಡಿ ಅದು ದೊರಸ್ಕೊಂಡು ಕೊಡೋಕ್ಕೋಸ್ಕರ ನಾವು ಮುಂಚೂಣಿ ನಿಂತು ಹೋರಾಟ ಮಾಡಿ ಆ ಸಮಾಜಕ್ಕೆ ನ್ಯಾಯ ಕೊಡಿಸಿ ಅಂತ ನಾನು ಇವತ್ತು ಹೇಳ್ತೀನಿ. ನಾನು ಸಹ ನಿಮ್ಮ ಸಮಾಜ ಪರ ಹೇಳ್ತೀನಿ. ನೀವು ಯಾವತ್ತೇ ಇದಕ್ಕೆ 12 ಗಂಟೆ ಬರ್ತೀನಿ, ನಿಮ್ಮದೇ ನೀವೇ ಕರ್ಕೊಳ್ಬೇಕು ಅಂತ ಎಲ್ಲಿಗೂ ಸಹಿತ ಹೋಗಿ ಸರ್ಕಾರ ಮುಂದೆ ನಿಂತು ಕೇಂದ್ರ ಮಂತ್ರಿಗಳ ಹತ್ರ ನಿಂತು ಮಾತಾಡಿ ಆ ಒಂದು ವಿಚಾರಗಳೇನಿದೆ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿ ಆ ಬರ್ತಕ್ಕಂಥ ಮೀಸಲಾತಿ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ದೊರಸ್ಕೊಡ್ತೀವಿ. ಮತ್ತು ಏನು ಚುನಾವಣೆ ಹತ್ರ ಬಂದ ಸಂದರ್ಭದಲ್ಲಿ ಒಳ್ಳೆಯ ಕೈ ಜೋಡಿಸ್ತೀವಿ ಅಂತ ಅನ್ನಿಸ್ತೇವೆ. ನಂಬಿಕೆ ಇದೆ. ಮೀಸಲಾತಿ ಕೊಡ್ತಿದ್ದೀವಿ. ತಾನೇ ನನ್ನ ಸನ್ಮಾನ್ಯ ಕೇಂದ್ರ ಮಂತ್ರಿಗಳು ಮತ್ತು ಆಯೋಗದ ಅಧ್ಯಕ್ಷರುಗಳು ಸಹಿತ ನನಗೆ ಭರವಸೆ ಕೊಟ್ಟರೆ ಅದು ಯಶಸ್ವಿ ಆಗುತ್ತೆ ಅಂತ ನನಗೂ ಸಹಿತ ಅವ್ರ ಮೇಲೆ ಭರವಸೆ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಇದೆ, ಕೇಂದ್ರ ಮಂತ್ರಿಗಳು ಭರವಸೆ ಇದೆ. ಅದು ಮೀಸಲಾತಿ ತಮಗೆ ದೊರಕುತ್ತೆ ನನಗೆ ಒಂದು ಇದಿದೆ, ಒಂದು ಕಾನ್ಫಿಡೆನ್ಸ್, ನನಗೆ ಒಂದು ನಂಬಿಕೆ ಇದೆ. ಅದು ಯಾವತ್ತೂ ದೊರಕುತ್ತದೆ ಅಂತ ಹೇಳಿ ಇವತ್ತು ನಮ್ಮ ತಾಲೂಕಿನ ಜನತೆ ಪರವಾಗಿ ಮಾಡಿದಂಥ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನಾನು ನಿಮಗೆ ಒಂದು ಪೂರಕ ಸ್ವಾಗತ